ಕಣ್ಣಾಗಿದ್ದಂಥ ಈ ದೇಶದಲ್ಲಿ ತುಳುನಾಡಂದರೆ ಬಹಳ ಹೆಸರುವಾಸಿದಂಥ ಒಂದು ತುಳುನಾಡು ಜಿಲ್ಲೆ. ಈ ತುಳುನಾಡಿನಲ್ಲಿ ಅನೇಕ ಥರದ ಧಾರ್ಮಿಕ ಕ್ರಿಯೆಗಳು ನಡೆಯುವುದರಲ್ಲಿ ಹೆಚ್ಚಿನ ಅದರಲ್ಲಿ ನಕ್ಷತ್ರ, ಗ್ರಹ, ಅದೇ ರೀತಿ ಸಂಕ್ರಮಣ, ಅಮಾವಾಸ್ಯೆ ಅಂತ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಅಡಕವಾಗಿರುವುದರಿಂದ 12 ಅಮಾವಾಸ್ಯೆಯಲ್ಲಿ ಆಟಿ ಅಮಾವಾಸ್ಯೆ ಅಂದರೆ ಅದು ಬಹಳ ಅದಕ್ಕೆ ಬಹಳ ಅಚ್ಚುಕಟ್ಟಾದ ಒಂದು ಹೆಸರುವಾಸಿಯಾದಂಥ ಒಂದು ದಿನ. ಯಾಕಂದರೆ ಮದ್ದು ಕುಡಿಯುವಂಥ ಒಂದು ವಿಚಾರ ಅಂದರೆ ಆಟಿ ಅಮಾವಾಸ್ಯೆ ದಿವಸ ಮಾತ್ರ. ಇದರ ವಿಚಾರ ಏನಂದರೆ ಸುಮಾರು ತಲೆಂತರದಿಂದ ಆಟಿ ಅಮಾವಾಸ್ಯೆಯ ದಿವಸ ಮನೆಯ ಹಿರಿಯ ಯಜಮಾಂತಿ ಇಲ್ಲದ್ರೆ ಹಿರಿಯ ಯಜಮಾನ ಸ್ನಾನ ಮಾಡಿಕೊಂಡು ಸುಮಾರು ಸೂರ್ಯೋದಯ ಆಗುವ ಮೊದಲು 4 ಗಂಟೆ 5 ಗಂಟೆ ಒಳಗೆ ಆ ಹಾಳೆಯ ಮರ ಅಂತ ಅದರ ಕೆತ್ತೆಯನ್ನು ಬಹಳ ಶ್ರದ್ಧೆಯಿಂದ ತೆಗೆದು ಅದನ್ನು ಬಂದು ಮನೆಯಲ್ಲಿ ಶುದ್ಧಾಚಾರದಲ್ಲಿ, ಯಾಕಂದರೆ ಹೆಂಗಸರಿಗೆ ಅದನ್ನು ಗುದ್ದಿ ಅವರು ಅದನ್ನು ತಯಾರು ಮಾಡಿ ಅದರ ಗುಳೆಯನ್ನು ಎಲ್ಲ ಕುಟುಂಬಸ್ಥರಿಗೆ ಯಜಮಾನ ತನ್ನ ಧರ್ಮಚಾವಡಿಯಲ್ಲಿ ಕೊಟ್ಟು, ಅಂದರೆ ಅದರ ಮಹತ್ವ ಏನಂದರೆ ವಿಶೇಷವಾಗಿ ಮಹತ್ವ ಏನಂದರೆ ಅದು ವರ್ಷಕ್ಕೆ ಹಿಂದಿನ ಕಾಲದಲ್ಲಿ ವೈದಿಕ ವೃತ್ತಿಯೆಲ್ಲ ಯಾವುದೇ ಇಲ್ಲದಿರುವುದರಿಂದ ಬಹಳ ಒಂದು ನಂಬಿಕೆಯಿಂದ, ದೇವರ ನಂಬಿಕೆಯಿಂದ ಅದನ್ನು ಕುಡಿಯುವಂಥ ಒಂದು ಮದ್ದು. ಯಾಕೆಂದರೆ ಅದರಲ್ಲಿ ಎಷ್ಟೋ ದೇವರ ಅನುಗ್ರಹ ಮತ್ತು ಆ ಮಹತ್ವ ಅಂದರೆ ಇರುವುದರಿಂದ ಒಂದು ವರ್ಷಕ್ಕೆ ಮನುಷ್ಯಕ್ಕೆ ಯಾವುದೇ ರೋಗ ರುಜಿನ ಬರುತ್ತಿರಲಿಲ್ಲ ಅಂತ ನಮ್ಮ ಹಿರಿಯರು ಹೇಳಿಕೊಂಡು ಬಂದಂಥ ಒಂದು ಬಹಳ ದೊಡ್ಡವಾದ ಒಂದು ವಿಚಾರ. ಅದಕ್ಕೆ ಪೂರಕವಾಗಿ ನಾವು ಈಗಲೂ ಕೂಡ ಅದನ್ನು ಅನುಸರಿಸಿಕೊಂಡು ಬರುವುದರಿಂದ ಅದರಲ್ಲಿ ಮತ್ತೊಂದು ವಿಶೇಷ ಅಂದರೆ ಹಿಂದೂ ಧರ್ಮದ ಸಂಸ್ಕೃತಿಯ ಒಳ್ಳೆಯ ದಿನ ಆದರೂ ಕೂಡ ಅದನ್ನು ತುಳುನಾಡಿನಲ್ಲಿ ಮಾತ್ರ ಬೇರೆ ಧರ್ಮದವರು ಕೂಡ ಆ ಮದ್ದನ್ನು ಸ್ವೀಕಾರ ಮಾಡುವಂಥ ಒಂದು ಇರಾದೆ ಉಂಟು. ಎರಡನೇದು ಅಮಾವಾಸ್ಯೆಯ ದಿನವೇ ಕುಡಿಬೇಕಂತ ಇರುವುದ ಒಂದು ಉದ್ದೇಶ ಅಂದರೆ ಆ ಅಮಾವಾಸ್ಯೆ ಅಂದರೆ ತುಳುನಾಡಿನಲ್ಲಿ ಆಟಿ ಅಮಾವಾಸ್ಯೆಯ ದಿವಸ ನಮ್ಮ ಹಿಂದೂ ಧರ್ಮಗಳ ಹಬ್ಬ ಆರಂಭವಾಗುವ ದಿನ, ಪವಿತ್ರವಾದ ದಿನ. ಅದಕ್ಕಿಂತ ಆ ದಿನ ಕೆಲವು ಕಡೆಯಲ್ಲಿ ಕೊಡಿಬ ಹಾಕ್ತಾರೆ, ಭೂಮಿಗೆ ಎಣ್ಣೆ ಹಾಕ್ತಾರೆ ಮತ್ತು ಕೋಲು ಊರ್ತಾರೆ. ಆ ಹಬ್ಬದ ಮತ್ತು ಮುಂದಿನ ಜಾತ್ರೆಗಳಿಗೆ ಅದು ನಾಂದಿ, ಪ್ರಥಮವಾದ ಹಬ್ಬ ಅಂತ ನೆನೆಸ್ಬೋದು. ಯಾಕಂದರೆ ಅದಕ್ಕೆ ಪೂರಕವಾಗಿ ಬರುವ 5ನೇ ದಿವಸ ಪಂಚಮಿ ದಿವಸ ನಾಗಾರಾಧನೆ ತುಳುನಾಡಿನಲ್ಲಿ ಬಹುದೊಡ್ಡದಾದ ಒಂದು ಹಬ್ಬ. ಅದನ್ನು ಆಚರಣೆ ಮಾಡಿಕೊಂಡು ನಂತರ ನಮಗೆ ಇದು ಯಾವುದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಜನ್ಮ ಪಡೆದ ದಿನ ಆಚರಣೆ, ಅದು ಕೂಡ ಅದರ ನಂತರ. ಆಮೇಲೆ ಗಣೇಶ ಚತುರ್ಥಿ ಮತ್ತು ದೀಪಾವಳಿ ಹಬ್ಬ ಅಮಾವಾಸ್ಯೆ ದಿವಸ ಬರುವುದರಿಂದ ಅಮಾವಾಸ್ಯೆಗೆ ಆಟಿ ಅಮಾವಾಸ್ಯೆಯಿಂದ ಮತ್ತು ಉಳಿದ ಮುಂದೆ ಹೋಗುವಂಥ ಎಲ್ಲ ಹಬ್ಬಗಳು ಆಟಿ ಅಮಾವಾಸ್ಯೆಗೆ ಆರಂಭವಾಗಿ ಪತ್ತನಾಜೆ ಅಂತ ಉಂಟು. ಅದು ಪತ್ತನಾಜೆ ಅಂದರೆ ಮೇ ತಿಂಗಳಲ್ಲಿ 22-23 ತಾರೀಕಿಗೆ ಬರ್ತದೆ. ಅಲ್ಲಿಗೆ ನಮ್ಮ ಈ ಸಮಸ್ಯೆ ಆಗುವಂಥ ಒಂದು ವಿಚಾರ ತುಳುನಾಡಿನಲ್ಲಿ. ಈ ಮದ್ದು ಕುಡಿಯುವುದರಿಂದ ಯಾಕೆ ನಾನು ಅದನ್ನು ಉಚ್ಚಾರ ಮಾಡ್ತೇನೆ ಅಂದರೆ ಯಾವುದೇ ಒಂದು ರೋಗ ಮತ್ತು ಇದರಲ್ಲಿ ತುರಿಕೆ ಅದೆಲ್ಲ ಇದ್ದರೆ ಇದರಲ್ಲಿ ಮಹತ್ವವಾದ ಒಂದು ಗುಣ ಇರುವುದರಿಂದ ಮತ್ತು ದೇವರ ಆಶೀರ್ವಾದದಿಂದ ಇದು ವಾಸಿ ಆಗ್ತದೆ ಅಂತ ನಮ್ಮ ಹಿರಿಯರು ಹೇಳಿಕೊಂಡಂಥ ಒಂದು ದೊಡ್ಡ ಅದು ವಿಚಾರ. ಮತ್ತೊಂದು ವಿಚಾರ ಅಂದರೆ ಎಷ್ಟು ಅದಕ್ಕೆ ಮಹತ್ವ ಇರುವುದರಿಂದ ನಾವು ಮದ್ದನ್ನು ಕುಡಿದ ನಂತರ 1 ಗಂಟೆಯ ನಂತರ ನಾವು ಇದನ್ನು ಮೆತ್ತೆ ಗಂಜಿಯನ್ನು ಊಟ ಮಾಡುವಂಥ ಒಂದು ಕ್ರಮ ಉಂಟು. ಇವತ್ತಿಗೂ ಕೂಡ ಅದು ನಡೆದುಕೊಂಡು ಬಂದಿದೆ. ಇದರಿಂದ ಆಟಿ ಅಮಾವಾಸ್ಯೆಯ ಮಹತ್ವ ಇಷ್ಟು ದೊಡ್ಡದಾಗಿರುತ್ತದೆ. ಆಮೇಲೆ ಈ ಅಮಾವಾಸ್ಯೆಯ ದಿವಸ ನಾವು ಯಾವುದೇ ಒಂದು ಹೆಚ್ಚಿನ ಜನರು ಆ ದಿವಸ ಮನೆಯಲ್ಲಿ ಇದ್ದು ಸಾಧಾರಣ ಮಟ್ಟಿಗೆ ಮಧ್ಯಾಹ್ನ ಪುನಃ ನುಗ್ಗೆ ಸೊಪ್ಪು ಮತ್ತು ಬೇರೆ ಬೇರೆ ಥರದ ತರಕಾರಿಗಳ ಎಲ್ಲ ಊಟೋಪಚಾರ ಮಾಡಿ ಬಹಳ ವಿಜೃಂಭಣೆಯ ಒಂದು ಹಬ್ಬವನ್ನು ಆಚರಿಸುವಂಥ ದಿನ ಆಗಿ ಬಂದಿರೋದ್ರಿಂದ ಆಟಿ ಅಮಾವಾಸ್ಯೆಗೆ ಬಹಳ ಮಹತ್ವವಾಗಿ ಬಂದಿದೆ. ಮದ್ದನ್ನು ತಯಾರು ಮಾಡುವಂಥ ಒಂದು ವಿಚಾರ ಬಹಳ ವಿಶಿಷ್ಟವಾದದ್ದು. ಎಷ್ಟೇ ಆಧುನಿಕವಾಗಿ ಈಗ ನಿಮ್ಮ ಮೆಷಿನ್ನಲ್ಲಿ ಕಡಿಯುವಂಥ ಗ್ರೈಂಡರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಅದು ಬಂದರೂ ಕೂಡ ಅದನ್ನು ತಗೊಂಡು ಬಂದು ಅದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ಜಜ್ಜಿ ಆಮೇಲೆ ಕಡೆದು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಅದು ಮತ್ತೊಂದು ಕಲ್ಲಂದರೆ ಬೊರ್ಗಲ್ ಅಂತ ಹೇಳ್ತಾರೆ, ಅದನ್ನೊಂದು ಹಾಕಿ ಅದನ್ನು ಎಲ್ಲ ಮಾಡಿ ಅದನ್ನು ಸಣ್ಣ ಸಣ್ಣ ಗುಳಿಗೆಯಾಗಿ ಮಾಡಿ ಕೆಲವರು ಸ್ವಲ್ಪ ಲೋಟದಲ್ಲಿ ಕೊಡುವಂಥ ಒಂದು ವಿಚಾರ ಉಂಟು. ಕೆಲವರು ಗುಳಿಗೆಯನ್ನು ಮಾಡಿ ಆ ಯಜಮಾನ ಎಲ್ಲರಿಗೆ ಒಂದೊಂದು ಗುಳಿಗೆಯನ್ನು ಕೊಟ್ಟು ಅವರಿಗೆ ಕೊಡುವಂಥದ್ದು. ಯಾಕೆಂದರೆ 1-2 ಅಂದರೆ ಆ ದಿವಸದ ಆ ಮದ್ದು ಕೊಡುವಂಥ ಒಂದು ವೈದ್ಯರೆಂದರೆ ಆ ಮನೆಯ ಯಜಮಾನ, ಇಲ್ಲದ್ರೆ ಯಜಮಾಂತಿ. ಎರಡನೇದು ಹಿಂದಿನ ಕಾಲದಲ್ಲಿ ತುಂಬ ಮನೆತನದವರೆಲ್ಲ ಮಾಡುವಾಗ ಕೆಲವು ಅವರ
ಹತ್ತಿರದವರಿಗೆಲ್ಲ ಅದೇ ಒಂದೇ ಮನೆಯಲ್ಲಿ ಕೊಟ್ಟು ಅವರಿಗೆ ಕೂಡ ಆ ಮದ್ದನ್ನು ಕೊಟ್ಟು ಅವರಿಗೆ ವಿಚಾರವನ್ನು ತಿಳಿಸಿರುವಂಥ ಒಂದು ಎಷ್ಟೋ ಘಟನೆಗಳು ಹಿಂದೆ ಇತ್ತು. ಆವಾಗ ಈಗ ಅವಿಭಕ್ತ ಕುಟುಂಬ ಎಲ್ಲ ಬೇರೆ ಬೇರೆ ಆಯಿತು. ಆದರೂ ಕೂಡ ಇವತ್ತಿಗೂ ಕೂಡ ಕೆಲವು ಸಂದರ್ಭದಲ್ಲಿ ನೆರೆಮನೆಯವರು ಮಾಡದಿದ್ದರೂ ಕೂಡ ಮತ್ತೊಂದು ಮನೆಯವರು ಮಾಡಿದರೂ ಕೂಡ ನೆರೆಮನೆಯವರಿಗೆ ಕೊಟ್ಟು ಆ ಮದ್ದನ್ನು ಉಪಯೋಗಿಸಲಿಕ್ಕೆ ಬಹಳ ಮಹತ್ವವಾದ ಒಂದು ವಿಚಾರ ಇರುವುದರಿಂದ ಅದನ್ನು ಬೇಕಂತ ಬೇರೆ ಮನೆಯವರು ಕೂಡ ಹೇಳಿ ಈ ಮದ್ದನ್ನು ಕುಡಿದು ಕೊಡುವಂಥ ಒಂದು ವಿಚಾರ ಕೂಡ ಇದರಲ್ಲಿ ತುಳುನಾಡಿಗೆ ಇವತ್ತಿಗೂ ಕೂಡ ಚಾಲ್ತಿಯಲ್ಲಿದೆ. ವಿಶೇಷವಾದ ಆ ಮದ್ದಿನಲ್ಲಿ ಗುಣ ಏನಂದರೆ ಹಾಳೆಕೆತ್ತೆ ಅದರಲ್ಲಿ ಬಹಳ ಉಷ್ಣಾಂಶದ ಅಂಶ ಇರುವುದರಿಂದ ಅದಕ್ಕೊಂದು ಲೆಕ್ಕ ಅಂತ ಉಂಟು. ಒಂದು ಲೋಟ ಒಂದು ತಂಬಿಗೆ ಕುಡಿಯುವಂಥದ್ದು ಮದ್ದಲ್ಲ ಅದು. ಕನಿಷ್ಠ ಪಕ್ಷ ಒಂದು ಚಮಚದಲ್ಲಿ 7-8 ಚಮಚವನ್ನು ಅದನ್ನು ಕುಡಿದು ಆಮೇಲೆ ಅದು ಉಷ್ಣಾಂಶ ಅದರಲ್ಲಿ ಹೆಚ್ಚಿಗೆ ಇರುವುದರಿಂದ ಕೆಲವರಿಗೆ ದೈಹಿಕವಾಗಿ ಕೆಲವು ಉಷ್ಣಾಂಶ ಜಾಸ್ತಿ ಇರುವುದರಿಂದ ಅದರಿಂದ ಒಂದು ಹಿರಿಯರೊಂದು ಬಹಳ ಒಂದು ಅಚ್ಚುಕಟ್ಟಾದ ಒಂದು ಯೋಚನೆ ಮಾಡಿ ಮೆತ್ತೆ ಗಂಜಿ ಊಟ ಮಾಡಿದರೆ ಅದಕ್ಕೆ ಪೂರಕವಾಗಿ ಸರಿ ಹೊಂದುತ್ತದೆ ಎಂಬ ವಿಚಾರವನ್ನು ಇಟ್ಟುಕೊಂಡು 1 ಗಂಟೆ 1.5 ಗಂಟೆ ಬಿಟ್ಟು ಮೆತ್ತೆ ಗಂಜಿ ಊಟ ಮಾಡುವಂಥ ಒಂದು ಕ್ರಮ ಇವತ್ತಿಗೂ ಕೂಡ ಎಲ್ಲ ಮನೆಯಲ್ಲಿ ಬಂದಿದೆ. ಮತ್ತು ಅದನ್ನು ಕಲ್ಲಿನಲ್ಲಿ ಈಗಿನ ಆಧುನಿಕವಾಗಿ ಕಡೆಯುವುದಲ್ಲ, ಅದನ್ನು ಕೈಯಲ್ಲಿ ಮುಂಚಿನ ಕಾಲದಲ್ಲೆಲ್ಲ ಗುಳ್ಳೆ ಮಾಡಿ ಕೊಡ್ತಿದ್ದರು. ಈಗ ಗುಳ್ಳೆ ಮಾಡೋದು ಸ್ವಲ್ಪ ಕಮ್ಮಿ ಆಗಿದೆ. ಆದರೂ ಕೂಡ ಅದನ್ನು 100ಕ್ಕೆ 90ರಷ್ಟು ಮನೆಯಲ್ಲಿ ಇವತ್ತಿಗೂ ಕೂಡ ಆಡಿ ಅಮಾವಾಸ್ಯೆ ದಿವಸ ಆ ಮದ್ದು ಕುಡಿಯುವಂಥ ಒಂದು ಸಂಪ್ರದಾಯ ಚಾಲ್ತಿಯಲ್ಲಿದೆ. ಈ ಅಮಾವಾಸ್ಯೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ಮದ್ದನ್ನು ಕುಡಿಯುವಂಥ ಒಂದು ತುಳುನಾಡಿನಲ್ಲಿ ವಿನಃ ಬೇರೆ ಜಿಲ್ಲೆಗಳಲ್ಲಿ ಆಚರಣೆ ಮಾಡುವಂಥ ವಿಚಾರ ನಮ್ಮ ಗಮನಕ್ಕೆ ಬರಲಿಲ್ಲ. ಅದು ಯಾಕಂತ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೂ ಕೂಡ ಆ ಭೀಮನ ಅಮಾವಾಸ್ಯೆಯ ದಿವಸ ಭೀಮನ ಅಮಾವಾಸ್ಯೆ ಅಂತ ಹೇಳಿ ನಮ್ಮ ಘಟ್ಟದ ಮೇಲಿನವರೆಲ್ಲ ಆ ದಿವಸದ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಹಾಳೆಕೆತ್ತ ಮದ್ದು ಕುಡಿಯುವಂಥ ಒಂದು ವಿಚಾರ ಬೇರೆ ಜಿಲ್ಲೆಗಳಲ್ಲಿ ಬಹಳ ವಿರಳವಾಗಿ ಕಾಣುತ್ತದೆ. ಆದರೆ ತುಳುನಾಡಿನಲ್ಲಿ ಇರುವುದರಿಂದ ಒಂದನೇ ವಿಚಾರ ಅಂದರೆ ಅಲ್ಲಿ ಹಬ್ಬ ನಮಗೆ ಶುರುವಾಗುವುದರಿಂದ ಆ ದಿವಸದ ದೇವತೆಗಳು ಹೊರಕೊಟ್ಟಂಥ ಮರದ ಕೆತ್ತನೆಯ ರಸದಿಂದ ಜನರಿಗೆ ಬಹಳ ಒಳಿತಾಗುವ ಒಂದು ವಿಚಾರವನ್ನು ಇಟ್ಟುಕೊಂಡು ನಮಗೆ ಆಟಿ ಅಮಾವಾಸ್ಯೆ ದಿವಸ ಮದ್ದನ್ನು ಕುಡಿದು ನಂತರ ಹಬ್ಬ ಎಲ್ಲ ಆಚರಣೆಗೆ ಬರುವಂಥ ಒಂದು ಇರಾದೆ. ಆಟಿ ಅಮಾವಾಸ್ಯೆ ದಿವಸನೇ ಮದ್ದನ್ನು ಕುಡಿಬೇಕಂತ ಕೆಲವರಲ್ಲಿ ಜಿಜ್ಞಾಸೆ ಇರ್ಬೋದು. ಮತ್ತು 11 ಅಮಾವಾಸ್ಯೆ ಪುನಃ ಉಂಟು. ಶ್ರಾವಣಕ್ಕೆ ಬರ್ತದೆ, ಕನ್ಯೆ ತಿಂಗಳಿಗೆ ಬರ್ತದೆ, ದೀಪಾವಳಿ ತಿಂಗಳಿಗೆಲ್ಲ ಬರ್ತದೆ, ಜಾರದಿಗೆ ಬರ್ತದೆ, ಎಲ್ಲ ಬರ್ತದೆ. ಆದರೆ ಆಟಿ ಅಮಾವಾಸ್ಯೆ ದಿವಸ ಕುಡಿಬೇಕಂತ ಯಾಕೆ ಹೇಳ್ತೇನೆಂದರೆ ನಾನಂತೂ ಅದರಲ್ಲಿ ಹಿರಿಯರಿಂದ ಬಂದಂಥ ಎಷ್ಟೋ ವರ್ಷ ಶತಮಾನದಿಂದ. ಆದರೆ ಆಟಿ ಅಮಾವಾಸ್ಯೆ ಅಂದರೆ ಮಹತ್ವವಾದ ಅಮಾವಾಸ್ಯೆ ಅಂತ 12 ಅಮಾವಾಸ್ಯೆಯಲ್ಲಿ ಇರ್ತದೆ. ಯಾಕಂದರೆ ನಾವು ಈಗ ನಮ್ಮಲ್ಲಿ ನಾವು ಪ್ರಶ್ನೆ ಮಾಡುವಾಗಲೂ ಕೂಡ ನಮಗೆ ಒಂದು ಜ್ಞಾಪಕಕ್ಕೆ ಬರ್ತದೆ. ಆಟಿ ಅಮಾವಾಸ್ಯೆ ದಿವಸ ಮಳೆಗಾಲಕ್ಕೆ ಯಾಕೆ ಅದು ಕುಡಿತಾರೆ ಅಂದರೆ ನಮ್ಮ ಅನಿಸಿಕೆ ನಮಗೆ ಹಿರಿಯರು ಹೇಳಿದ ಪ್ರಕಾರ ನಕ್ಷತ್ರಗಳು ಶುರುವಾಗ್ತದೆ. ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ ಇಷ್ಟು ನಕ್ಷತ್ರ ಬಂದು ಈ ಮರ ಅದು ಚಿಗುರಿ ಅದರಲ್ಲಿ ಒಂದು ಮಹತ್ವವಾದ ಒಂದು ರಸ ಆ ಸಂದರ್ಭದಲ್ಲಿ ನಿರ್ಮಾಣವಾಗಿ ಆ ರಸಕ್ಕೆ ದೇವಾನುದೇವತೆಗಳು ಪೂರಕವಾಗಿ ಆಶೀರ್ವಾದ ಕೊಟ್ಟಂಥ ಆ ದಿನವಾಗಿರುವುದರಿಂದ ಆಟಿ ಅಮಾವಾಸ್ಯೆ ದಿವಸ ಕುಡಿದಂಥ ಒಂದು ಮದ್ದಿಗೆ ಖಂಡಿತವಾಗಿ ಅದಕ್ಕೆ ಮಹತ್ವ ಉಂಟಂಥ ಒಂದು ಇರಾದೆಯಲ್ಲಿ ಇಟ್ಟುಕೊಂಡು ಆಟಿ ಅಮಾವಾಸ್ಯೆ ದಿವಸವೇ ಮದ್ದನ್ನು ಕುಡಿಯುವಂಥ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ನಾನು ಸುಧಾಕರ್ ಡಿ ಅಮೀನ್ ಅಂತ ಪಾಂಗಳಗುಡ್ಡೆ ಮನೆತನದಲ್ಲಿ ಹುಟ್ಟಿ ಬೆಳೆದವ. ನಮ್ಮ ಈ ಗರಡಿಯಲ್ಲಿ ನಮ್ಮ ಎಲ್ಲ ಬೈದರ್ಕಳ ಹತ್ರ ಆ ಒಂದು ನಮ್ಮ ತುಳುವಿನಲ್ಲಿ ಮಧು ಅಂತ ಹೇಳ್ತಾರೆ, ಅದನ್ನು ಹೇಳಿಕೊಂಡು ಮತ್ತು ಪ್ರಾರ್ಥನೆ ಇತ್ಯಾದಿ ಎಲ್ಲ ಭಕ್ತರಿಗೆಲ್ಲ ಹೇಳುವಂಥ ಒಂದು ಅಧಿಕಾರವನ್ನು ಹಿರಿಯರಿಂದ ಪಡ್ಕೊಂಡು ಬಂದಿದ್ದೇನೆ. ನಾನು ನಮ್ಮ ಕುಟುಂಬದ ದೈವದ ಪ್ರಧಾನ ದೈವ ಧೂಮಾವತಿ ದೈವದ ಪ್ರಧಾನ ಅರ್ಚಕನಾಗಿ ಪ್ರಧಾನ ಗುರಿಕಾರನಾಗಿ ಅದರ ಕಾರ್ಯನಿರ್ವಹಿಸಿ ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮದೆಲ್ಲ ಅದು ಬಿಟ್ಟು ತುಳುನಾಡಿನಲ್ಲಿ ಎಷ್ಟೋ ಕಡೆಗೆ ದೈವಾರಾಧನೆ ಮತ್ತು ಗರಡಿಗಳ ಅಧ್ಯಯನದಲ್ಲಿ ಸಣ್ಣ ಮಟ್ಟಿನಲ್ಲಿ ತುಂಬ ಅಧ್ಯಯನ ಮಾಡಿ ಜನರಿಗೆ ತುಂಬ ಗರಡಿಯ ವಿಚಾರದಲ್ಲಿ ಎಷ್ಟೋ ಜನರಿಗೆ ನನ್ನ ಅನುಭವವನ್ನು ಹೇಳಿದ್ದೇನೆ. ಮತ್ತು ದೈವಾರಾಧನೆಯಲ್ಲಿ ಕೂಡ ತುಂಬ ಮುಂಚೂಣಿಯಲ್ಲಿದ್ದು ದೇವರ ದಯೆಯಿಂದ ನನ್ನ ಹಿರಿಯರು ಬಂದಂಥ ಒಂದು ಬಳುವಳಿಯನ್ನು ಈಗ ಪ್ರಾಮಾಣಿಕತೆಯನ್ನು ಮುಂದುವರಿಸಿಕೊಂಡು ಇದ್ದೇನೆ. ನಮ್ಮ ಮೂಲ ಗರಡಿ ಮನೆ ಇದು ಪಾಂಗಾಳಗುಡ್ಡೆ ಗರಡಿ ಮನೆ. ನಾವು ಇದರಲ್ಲಿ ಅವಿಭಕ್ತ ಕುಟುಂಬದಲ್ಲೆಲ್ಲ ಇದ್ದೇವೆ.